ಪುತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಎಲ್ಲರೂ ಕೂಡ ಕಾಂಗ್ರೆಸ್ನ ಮುಖಂಡರು ಇರ್ಬೋದು, ಪ್ರಮುಖರು ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಪ್ರಸಾದ್ ಬಾಣಜಿ ಅವರಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನಾವು ಪುತ್ತೂರಿನಲ್ಲಿ BJPಯ ಭದ್ರಕೋಟೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಆ ಭದ್ರಕೋಟೆಯನ್ನು ನಾವು ಛಿದ್ರ ಮಾಡುವ ಮೂಲಕ ಕಾಂಗ್ರೆಸ್ಸಿನ ವಿಜಯ ಪತಾಕೆಯನ್ನು ನಾವು ಹಾರಿಸಿದ್ದೇವೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಒಂದು ಸ್ಪಷ್ಟ ಬಹುಮತದಲ್ಲಿ ಸರ್ಕಾರವನ್ನು ರಚಿಸ್ತದೆ ಅನ್ನುವ ವಿಶ್ವಾಸದೊಟ್ಟಿಗೆ ಅತ್ಯಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದು ಕಾಂಗ್ರೆಸ್ನ ಗೆಲುವು ಅಥವಾ BJPಯ ಜಗಳದ ಪರಿಣಾಮವು? ನಾವು ನಮ್ಮ ಕಾರ್ಯತಂತ್ರವನ್ನು ನಾವು ಮಾಡಿದ್ದೆವು. ಗೆಲುವಿಗೆ ಬೇಕಾದ ಎಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೆವು. ಆದರೆ ನಮ್ಮ ನಿರೀಕ್ಷೆ ಸುಮಾರು 25,000 ಮತಗಳ ಅಂತರದಿಂದ ಗೆಲ್ತೇವೆ ಅನ್ನುವ ನಿರೀಕ್ಷೆ ಇತ್ತು. ಆದರೂ ಕೂಡ ನಾವು ಸಣ್ಣ ಅಂತರದಲ್ಲಿ ಆದರೂ 3,000ದಿಂದ 4,000 ಅಂತರದಲ್ಲಿ ನಾವು ಗೆಲುವನ್ನು ಪಡೆದಿದ್ದೇವೆ. ಈಗ ಭ್ರಷ್ಟ BJP ಸರ್ಕಾರಕ್ಕೆ ಜನ ತಕ್ಕದಂಥ ಒಂದು ಉತ್ತರವನ್ನು ನೀಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಜಯಶಾಲಿ ಆಗಲಿಕ್ಕೆ ಇವತ್ತು ಪ್ರಮುಖ ಕಾರಣ ಇವತ್ತು BJP ಸರ್ಕಾರ ಕಳೆದ 5 ವರ್ಷಗಳಿಂದ ಮಾಡಿರುವಂಥ ಭ್ರಷ್ಟಾಚಾರ ಆಗಿರ್ಬೋದು, ಇವತ್ತು ಜನ ವಿರೋಧಿ ನೀತಿಯನ್ನು ಒಂದು ಅನುಸರಿಸ್ತಾ ಬಂದಿರುವಂಥ ನೀತಿ ವಿರುದ್ಧ ಇವತ್ತು ಜನರು ದಂಗೆ ಎದ್ದಿದ್ದಾರೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳಷ್ಟು ಒಗ್ಗಟ್ಟಿನಿಂದ ನಿರಂತರವಾಗಿ ಶ್ರಮವಹಿಸಿ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರನ್ನು ಅತ್ಯಧಿಕ ಹೆಚ್ಚಿನ ಅಂತರಗಳ ಮೂಲಕ ಇವತ್ತು ವಿಜಯಶಾಲಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಸಹಾಯ ಮಾಡಿದ್ದಾರೆ ಜನರಿಗೆಲ್ಲ. ಅದು ಏನೇ ಇರಲಿ ನಮಗೆ ತುಂಬ ಖುಷಿಯಾಗಿದೆ. ತುಂಬ ಆಲೋಚನೆಗಳಿದೆ. ಪಕ್ಷ ಇವತ್ತು ಸರ್ಕಾರ ಕೂಡ ಕಾಂಗ್ರೆಸ್ ಬರ್ತಾ ಇದೆ ರಾಜ್ಯದಲ್ಲಿ. ಆ ಕಾರಣಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ಬೋದು ಅಂತ ಹೇಳುವಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ. ನೀವು ಕಾಂಗ್ರೆಸ್ನ ಹಿರಿಯರು ಅಂದರೆ ಹಿಂದಿನಿಂದ ನೋಡಿಕೊಂಡು ಬಂದಿದ್ದೀರಿ. ಈಗ ಅಶೋಕ್ ರೈ ಅವರು BJPಯಿಂದ ಬಂದಿದ್ದರು, ಈಗ ಕಾಂಗ್ರೆಸ್ನ ಜೊತೆಯಾಗಿ ಕೆಲಸವನ್ನು ಮಾಡಿ ಗೆದ್ದಿದ್ದಾರೆ. ಕನಸೇನು ನಿಮ್ಮದೊಂದು? ಹೇಗೆ ಅಭಿವೃದ್ಧಿ ಆಗಬೇಕು? ಖಂಡಿತ ಇನ್ನೂ ಕೂಡ ತುಂಬ ಡೆವಲಪ್ಮೆಂಟ್ಸ್ ಅಂದರೆ ಬರೀ ರಸ್ತೆ ಅಥವಾ ಮೋರಿ ವಿಚಾರಗಳಲ್ಲ, ಒಂದು ಜನರ ಮನಸ್ಸುಗಳನ್ನು ಭಾವನಾತ್ಮಕವಾಗಿ ಒಟ್ಟು ಸೇರಿಸ್ತಕ್ಕಂಥ ಕೆಲಸಗಳಾಗಬೇಕು. ಒಂದು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಪುತ್ತೂರು ಗುರುತಿಸಿಕೊಂಡಿದೆ. ಆದರೆ ಹಾಗಲ್ಲ, ಒಂದು ಜಾತ್ಯತೀತ ನೆಲೆಗಟ್ಟಲ್ಲಿ ಎಲ್ಲ ಜಾತಿ ಮತ ಪಂಗಡ ಪಕ್ಷಗಳು ಒಟ್ಟು ಸೇರಿ ಒಂದು ಒಳ್ಳೆಯ ಬದುಕುವ ಮತ್ತು ಫ್ಯೂಚರ್ ಜನಾಂಗ ಏನಿದೆ ಆ ಜನಾಂಗ ಸಾಮರಸ್ಯದ ಜನಾಂಗವನ್ನು ನಿರ್ಮಾಣ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಪಡ್ಬೋದು ನಾವು ಮುಂದಿನ ದಿನಗಳಿಗೆ. ಇವತ್ತಿನ ವಿಜಯ ನಿಜವಾಗ್ಲೂ ಬಹಳ ನಮಗೆ ಖುಷಿ ಕೊಡ್ತಾ ಇದೆ. ನಾವೊಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅವರ ಅಭ್ಯರ್ಥಿಯನ್ನು ನಿಲ್ಲಿಸಿ ಈ ಸಲ ಒಂದು ಟ್ರೈಂಗ್ಯುಲರ್ ಪೈಪೋಟಿ, ಯಾಕಂದರೆ ತ್ರಿಕೋನ ಸ್ಪರ್ಧೆಯಲ್ಲಿ ನಾವು ವಿಜಯ ಆದಂಥ ಖುಷಿ ನಮಗೆ ಬಹಳ ದೊಡ್ಡದಿದೆ. ಅದಕ್ಕೆ ಆ ಪುತ್ತೂರು ಮಹಾಲಿಂಗೇಶ್ವರ ಮತ್ತು ಎಲ್ಲ ದೇವರು ನಂಬುವಂಥ ದೇವರುಗಳು ಅದಕ್ಕೆ ಒಂದು ಸಾಕ್ಷಿ. ಆ ಮಟ್ಟದಲ್ಲಿ ನಾವು ಪುತ್ತೂರಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಯ ಪಥದತ್ತ ಸಾಗಲಿಕ್ಕೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಿದ್ದರಾಮಯ್ಯ ಮತ್ತು DK ನೇತೃತ್ವದಲ್ಲಿ ಒಂದು ಘನ ಸರ್ಕಾರವನ್ನು ರಾಜ್ಯದಲ್ಲಿ ಸುಭದ್ರ ಸರ್ಕಾರವನ್ನು ಜನರಿಗೆ ನೀಡಲಿಕ್ಕೆ ನಾವು ಖುಷಿ ಪಡ್ತಾ ಇದ್ದೇವೆ. ಅದರಲ್ಲಿ ಪುತ್ತೂರಿನ ಜನತೆಯ ಪರವಾಗಿ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸುದ್ದಿ ನ್ಯೂಸ್ ಮಂಗಳೂರು.